ಬೈಂದೂರು ತಾಲೂಕಿನ ನಡಗ್ರಾಮದ ಬಡಕೆರೆ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದಲ್ಲಿ ಮನ್ಮಹಾಬ್ರಹ್ಮ ರಥೋತ್ಸವವು ಪ್ರಭಾಕರ ಅಡಿಗ ಮತ್ತು ಸಹೋದರರ ಅರ್ಚಕತ್ವದಲ್ಲಿ ಫೆಬ್ರವರಿ 9 ರಿಂದ ಫೆಬ್ರವರಿ 13 ರವರೆಗೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿರುವುದು. ಶ್ರೀ ಕ್ಷೇತ್ರದಲ್ಲಿ ಫೆಬ್ರವರಿ 9 ಮಂಗಳವಾರದಂದು ಬೆಳಗ್ಗೆ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಪುಣ್ಯಾಹನಾಂತಿ, ಮುಹೂರ್ತ ಬಲಿ, ಧ್ವಜಾರೋಹಣ, ಸಾಯಂಕಾಲ ಬಲಿ, ಕಟ್ಟಪೂಜಾ ಸೇವೆ, ವಾಸ್ತು ರಕ್ಷೋಗ್ನ ಹೋಮ ನಡೆಯಲಿರುವುದು. ಫೆಬ್ರವರಿ 10 ಬುಧವಾರದಂದು ಬೆಳಗ್ಗೆ ಅಗ್ನಿ ಜನನಾದಿ ಹೋಮ, ಕಲಶಾಭಿಷೇಕ, ಮಹಾಪೂಜೆ, ರಾತ್ರಿ ಬಲಿಕಟ್ಟೆ ಪೂಜೆ, ಸೇವೆ ಮತ್ತು ರಂಗಪೂಜಾದಿಗಳು ನಡೆಯಲಿದೆ. ಫೆಬ್ರವರಿ 11 ಗುರುವಾರದಂದು ಬೆಳಗ್ಗೆ ಪ್ರಧಾನ ಹೋಮ, ಕಲಶಾಭಿಷೇಕ, ರಥಾಧಿವಾಸ ಹೋಮ, ಬಲಿ ಉತ್ಸವ, ಅಭಿಜಿನ್ ಮುಹೂರ್ತದಲ್ಲಿ ಶ್ರೀ ಮನ್ಮಹಾ ಬ್ರಹ್ಮ ರಥೋತ್ಸವ, ತುಲಾಭಾರ ಸೇವೆ, ಸಾಯಂಕಾಲ ರಥಾವರೋಹಣ, ವಸಂತ ಪೂಜಾ, ಭೂತಬಲಿ ಮತ್ತು ಶತಮಾನೋತ್ಸವ ನಡೆಯಲಿರುವುದು. ಫೆಬ್ರವರಿ 12 ಶುಕ್ರವಾರದಂದು ಬೆಳಗ್ಗೆ ಪ್ರಬುದ್ಧೋತ್ಸವ, ಆದಿವಾಸ ಹೋಮ, ಕಲಶಾಭಿಷೇಕ, ಮಹಾಪೂಜಾದಿ ಉತ್ಸವಗಳು, ರಾತ್ರಿ ಚೂರ್ಣೋತ್ಸವ, ಅವಭೃತ ಸ್ನಾನ, ಕಟ್ಟೆಪೂಜೆ ಸೇವೆ, ಪೂರ್ಣಾಹುತಿ, ಸಂಧಾನೋತ್ಸವ ಮತ್ತು ಶ್ರೀಮುಡಿ ಗಂಧ ಪ್ರಸಾದ ವಿತರಣೆ ನಡೆಯಲಿದೆ. ಫೆಬ್ರವರಿ 13 ಶನಿವಾರದಂದು ಬೆಳಿಗ್ಗೆ ಶುದ್ಧ ಸಂಪ್ರೋಕ್ಷಣೆ, ಗೀತಯಾಗಿ ಮತ್ತು ಮಹಾಪೂಜಾ ವಿಧಾನಗಳು ನಡೆಯಲಿದ್ದು, ಊರ ಪರವೂರ ಭಕ್ತಾಭಿಮಾನಿಗಳು ಆಗಮಿಸಿ ಶ್ರೀದೇವರ ಶ್ರೀಮುಡಿ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾಗಬೇಕೆಂದು ಅಧ್ಯಕ್ಷರು, ಸರ್ವ ಸದಸ್ಯರು, ಆಡಳಿತ ಮಂಡಳಿಯ ಅರ್ಚಕರು ಹಾಗೂ ಬಡಕೆರೆ ಗ್ರಾಮಸ್ಥರು, ಜೀರ್ಣೋದ್ಧಾರ ಸಮಿತಿ ಹಾಗೂ ಶಾಶ್ವತ ಪೂಜಾ ಸಮಿತಿಯವರು ವಿನಂತಿಸಿದ್ದಾರೆ. ಶ್ರೀ ಕ್ಷೇತ್ರದಲ್ಲಿ ವರ್ಷಂಪ್ರತಿ ನಡೆಯುವ ಗಣೇಶೋತ್ಸವ, ರಾಮನವಮಿ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೀಡುವಲ್ಲಿ ಯಶಸ್ವಿಯಾಗಿದೆ. ಶ್ರೀ ಕ್ಷೇತ್ರದಲ್ಲಿ ಮಾಂಗಲ್ಯ ಮಂಟಪ ಈಗಾಗಲೇ ನಿರ್ಮಾಣ ಕಾರ್ಯ ಮುಗಿಯುವ ಹಂತದಲ್ಲಿದ್ದು, ಮಂಟಪ ವೆಚ್ಚ 1,25,00,000 ರೂಪಾಯಿ ಅಂದಾಜಿಸಲಾಗಿದೆ. ಇದುವರೆಗೆ ಭಕ್ತಾದಿಗಳ ಸಹಾಯದಿಂದ 85 ಒಟ್ಟುಗೂಡಿದ್ದು, ಮಾಂಗಲ್ಯ ಮಂಟಪ ಪೂರ್ಣಗೊಳಿಸಲು ಇನ್ನು 35 ರಿಂದ 40 ಲಕ್ಷ ರೂಪಾಯಿ ಅಗತ್ಯವಿದ್ದು, ಭಕ್ತಾಭಿಮಾನಿಗಳಿಂದ ತುಂಬು ಹೃದಯ, ತನುಮನ ಧನ ಸಹಾಯವನ್ನ ಅಧ್ಯಕ್ಷರು, ಸರ್ವ ಸದಸ್ಯರು, ಆಡಳಿತ ಮಂಡಳಿಯ ಅರ್ಚಕರು, ಗ್ರಾಮಸ್ಥರು, ಜೀರ್ಣೋದ್ಧಾರ ಸಮಿತಿ ಹಾಗೂ ಶಾಶ್ವತ ಪೂಜಾ ಸಮಿತಿಯವರು ನಿರೀಕ್ಷಿಸುತ್ತಾರೆ. ರವಿರಾಜ್, ವಿ4 ನ್ಯೂಸ್, ಬೈಂದೂರು.